ನಮ್ಮ ಈ ಜನದ ಬೇಡಿಕೆ ಈಡೇರಿಸಿ ಇನ್ನು ಪುನಃ ಪರಾಮರ್ಶೆ ಮಿನಿಸ್ಟರ್ ಬರ್ಡೆ ಮಿನಿಸ್ಟರ್ ನೋಡಿದವರು ಮೇಲೆ ಹೋಗಿ ಸ್ವಲ್ಪ ಅರಣ್ಯ ಇದು ನೋಡಿ, ಕೂದರುಗಳಿಂದ ಕೂಡಿದಂಥ ಇಲ್ಲಿಗೆ ನಮಗೆ ಸಮಸ್ಯೆ ಆದರೆ ಇನ್ನು ಇಲ್ಲಿಯ ಜನರು ಊರಿನವರು ಬದುಕುವ ವ್ಯವಸ್ಥೆ ಆಗಿದೆ. ಇಲ್ಲಿ ಬೆಳಿಗ್ಗೆ 5:30 ಗಂಟೆಗೆ ಟಾಪಿಂಗ್ ಹೋಗುವವರು, 5:30 ಗಂಟೆಗೆ ಹಾಡ್ಕೊಂಡು ಹೋಗುವವರು, 6 ಗಂಟೆಗೆ ಪಾಪ ಹುಡುಗಿ ಇವತ್ತು ಸೊಸೈಟಿಗೆ ಹೋಗುವಂಥ ಹುಡುಗಿ ಅಪ್ಪ ಮನೆ ಹುಷಾರಿಲ್ಲ, ಆ ಹುಡುಗಿ ದುಡ್ದೇ ಆಗಬೇಕು, ಒಂದು ಗಾಡಿ ಇಲ್ಲ ಪಾಪ, ಏನು ಅಲ್ಲಿ ಆ ಬಲ್ಲೆಯಲ್ಲಿ ಓಡುವಾಗ ಉಂಟಲ್ಲ ಚೆಂಡೆ ಒಂದು ಬಲ್ಲೆ ಉಂಟು, ಆ ಮುಳ್ಳು ಬಲ್ಲೆ ಆದರೆ ಏನೋ ಬದುಕ್ತಿದ್ದೇನೋ, ಅಲ್ಲಿಗೆ ಹೋಗುವ ತುದ್ದು ಕೊಂದಿತ್ತು ನೋಡಿ. ಹೋದ ಪ್ರಾಣವನ್ನು ನಾವು ತರಲಿಕ್ಕಾಗೋದಿಲ್ಲ, ನೀವು ಕೋಟಿಗಟ್ಟಲೆ ಕೊಟ್ಟರು ಹೋದ ಪ್ರಾಣವನ್ನು ತರಲಿಕ್ಕಾಗೋದಿಲ್ಲ. ಅದಕ್ಕೆ ಪರಿಹಾರ ಇನ್ನೂ ನೋಡಿ, ಇಲ್ಲಿಯ ಊರಿನ ಜನರಿಗೆ ಬದುಕುವಂಥ ವ್ಯವಸ್ಥೆ ಇಲ್ಲ. ಇಲ್ಲಿ ಎಲ್ಲ ಕೃಷಿ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರೆಲ್ಲ ಇಲ್ಲಿ ಎಲ್ಲ ಶ್ರೀಮಂತರಿಲ್ಲ. ಶ್ರೀಮಂತರಿಗೂ ಆನೆ ಉಪದ್ರ ಮಾಡಿರೋ ಪ್ರಾಣ ಹೋಗುವಂಥದ್ದು, ಜೀವ ಹೋಗುವಂಥ ಎಲ್ಲ ಒಂದೇ ಪಾಪದವರು ಜೀವನ. ಅದಕ್ಕೆ ಶಾಸ್ತ್ರ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ರೇಂಜ್ ಆಫೀಸಿಂದ ಹಿಡಿದು ಎಲ್ಲರಿಗೆ ಅರ್ಜಿ ಕೊಡುವಂಥದ್ದೇ ಕೆಲಸ ಈ ಭಾಗದವರಿಗೆ. ಇವರಿಗೆ ಇನ್ನೂ ನ್ಯಾಯ ಸಿಗುವಂಥದ್ದು ಇಲ್ಲ ಅಂತ ಬರೋದು. ಮೊದಲು ಮೊನ್ನೆ ಒಂದು ಇಡೀ ಬಂದ ಟೀಮ್ ಹೇಳಿದ್ರು, ಯಾರು ಸಾಯದ ಇದಕ್ಕೆ ಪರಿಹಾರ ಆಗೋದಿಲ್ಲ ಅಂದರೆ ಮಾತ್ರ ನೀವು ಅದಕ್ಕೆ ಪರಿಹಾರ ಕೊಡುವಂಥದ್ದು ಅಂತ ಕೇಳಿ ಬಂದರು. ಅಟ್ಲೀಸ್ಟ್ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಏನು ಮಾಡಬೇಕು, ಅದನ್ನಾದ್ರೂ ಒಂದು ಪ್ರಕ್ರಿಯೆ ಮಾಡದೇ ಇದ್ರೆ ಜನ ಬದುಕುವುದು ಹೇಗೆ? ಈಗ ಒಂದು ಆನೆಯನ್ನು ಯಾರಾದರೂ ಊರಿನವರು ಕೊಂದ್ರೆ ಇಡೀ ಡಿಪಾರ್ಟ್ಮೆಂಟ್ ವಿದಿನ್ ಗಲಿಗೆಯಲ್ಲಿ ಎಲ್ಲರೂ ಬರ್ತೀರಿ. ಒಂದು ಹಕ್ಕಿಗೊಂದ್ರು ಮನೆಗೆ ಹುಡುಕುವಂಥ ಕೆಲಸ ಇದೆ. ಈ ರೀತಿ ಆದಾಗ 2 ಜನರ ಜೀವ ಒಮ್ಮೆಲೆ ಹೋಗಿದೆ. ಒಂದು ಕಡೆಯಿಂದ ನಿರಂತರವಾಗಿ ಯಾರು ಕೃಷಿ ಜಮೀನಿಗೆ ಇಳಿಯದ ರೀತಿಯಲ್ಲಿ ಉಂಟು. ಕಾಡಿನಲ್ಲಿ ಆನೆ ಉಪದ್ರ ಇದ್ರೆ ತೊಂದರೆ ಇಲ್ಲ, ಇದು ಇರುವಂಥದ್ದು ಪೇಟೆ ಬದಿಯಲ್ಲಿ, ರಸ್ತೆ ಬದಿಯಲ್ಲಿ ಯಾರ್ಯಾರು ರಸ್ತೆಯಲ್ಲಿ ಓಡಾಟ ಮಾಡ್ತಾರೆ ಅವರ ಮೇಲೆ ದಾಳಿ ಮಾಡುವಂಥದ್ದು. ಒಂದು ಮೊನ್ನೆ ಶಿರಾಡಿದ್ದು ನಿಮ್ಗೆ ಗೊತ್ತಿದೆ, ಶಿರಾಡಿಯಲ್ಲಿ ಒಂದು ಮರ್ಡರ್ ಆಯಿತು, ಆದ ನಂತರ ಅದು ಶಿಫ್ಟಿಗೆ ಒಂದು ವ್ಯವಸ್ಥೆ ಮಾಡಬೇಕಿತ್ತು. ಈಗಲೂ ತಡ ಆಗಿ ಮಾಡಿದಿರಿ, 2 ಜೀವ ಹೋಗಿದೆ, ಇನ್ನೇನು ಮಾಡ್ತೀರಿ ಅಂತ ನಮಗೆ ಬೇಕಾಗಿರುವಂಥದ್ದು. ಒಂದು ಆನೆಗಳನ್ನು ಶಿಫ್ಟ್ ಮಾಡಬೇಕು, ಎರಡನೇದ್ದು ಆಕಸ್ಮಿಕವಾಗಿ ಆನೆ ಬಂದರೂ ಅದನ್ನು ಊರಿಗೆ ಬರದ ರೀತಿಯಲ್ಲಿ ಅದಕ್ಕೆ ಆನೆ ಕಂದಕವ ಏನೋ ನಿರ್ಮಾಣ ಮಾಡಬೇಕು. ಯಾಕೆಂದರೆ ಜನ ಬೇಡಿಕೆ ಇಡ್ತಾನೆ ಇದ್ದಾರೆ. ನೀವು ಬೇರೆ ಬೇರೆ ಕಾರಣ ಕೊಟ್ಟು ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾ ಇದ್ರಿ, ಮಾಡಲಿಲ್ಲ ಅಂತ ಹೇಳೋ ನಾವು ಕಾನೂನನ್ನು ಪ್ರಶ್ನೆ ಮಾಡೋದಿಲ್ಲ. ಜನ ಒಂದು ಆನೆಗೆ ಹೊಡೆದ್ರೆ ನೀವು ಇಡೀ ಕಾನೂನು ಏನು ಕ್ರಮ ತಗೊಳ್ತೀರಿ ನಮ್ಗೆ ಗೊತ್ತಿದೆ. ಈಗ ಇದಕ್ಕೆ ನ್ಯಾಯ ಕೊಡ್ತೀರಿ. ಈಗ 2 ಜೀವ ಹೋಗಿದೆ, ಇನ್ನೆಷ್ಟು ಜೀವಗಳು ಬೇಕು? ಇದು ತಡಿಬೇಕು ಅಂದರೆ ಶಿಫ್ಟ್ ಮಾಡಬೇಕು, ಬೇರೆ ಪರಿಹಾರವೇ ಇಲ್ಲ. ಶಿಫ್ಟ್ ಮಾಡ್ತೇವೆ ಅಂತ ಹೇಳುವಂಥದ್ದು ಏನಾದರೂ ನೀವು ಈ ಭಾಗದಲ್ಲಿ ನಮಗೆ ಭರವಸೆ ಕೊಟ್ಟರೆ ಆ ಏನಾನು ಎತ್ತೋ ಕೆಲಸ ಮಾಡ್ತೇವೆ, ಇಲ್ಲಾಂದ್ರೆ ನಾವು ಖಂಡಿತ ಮಾಡೋದಿಲ್ಲ. ಯಾಕಂದರೆ ಸಾಧ್ಯವಿಲ್ಲ, ಜನ ಬದುಕುವುದಕ್ಕೆ ಇಲ್ಲಿ ಇಲ್ಲಾಂದ್ರೆ ನಾವೆಲ್ಲರೂ ಅರಣ್ಯ ಇಲಾಖೆಯಲ್ಲಿ DF ಕಚೇರಿಯಲ್ಲೇ ಬಂದು ಮಲಗಬೇಕಷ್ಟೇ, ಬೇರೆ ದಾರಿ ಮಾಡಬೇಕು. ಅದೇ ನಿಮ್ಮ ಘಟ್ಟದ ಮೇಲೆ ಆದ್ರೆ ನಿಮ್ಮ ನಿಷ್ಠೊತ್ತಿಗೆ ಉಡಿ ಮಾಡ್ತಿದ್ರು ನಾವು. ಅದೇ ಘಟ್ಟದ ವಿತ್ತನ 3 ಕೋಟಿ ಅವೇತ 3 ಮಾಡ್ಕೊಡಂಗಲ್ಲ, ಮಲ್ಪ ಮೂಲ ಅಲ್ಲ ಸರ್. ಈಗ ನಾವ್ ಹೇಳುದು ಇದೇ ಘಟ್ಟದ ಮೇಲೆ ಆದ್ರೆ ಇಷ್ಟೊತ್ತಿಗೆ ನೀವು ಬರ್ಲಿಕ್ಕೆ ಉಂಟಾ? ಬರ್ಲಿಕ್ಕಿಲ್ಲ. ಅದೇ ನಾವ್ ಹೇಳುದು, ನಾವು ದಕ್ಷಿಣ ಕನ್ನಡದಲ್ಲೂ ಸಾಬೀತಾಗಿದೆ ಅಂತ ಹೇಳಿ ನೀವು ಕೂತ್ಕೊಂಡಿದ್ದು ಅಷ್ಟೇ. ನಾವ್ ಅದೇ ಹೇಳುದು, ಅದೇ ನಿಮ್ಮ ಊರಲ್ಲಿ ಆದ್ರೆ ಇಷ್ಟೊತ್ತಿಗೆಲ್ಲ ಉಡಿ ಆಗ್ತಿತ್ತು. ಒಂದೇ ನಿಮಿಷ ಸ್ವಲ್ಪ ಇವಾಗ ಸೆಟ್ರು ನಮ್ಮ ಜಿಲ್ಲಾ ಪರಿಷತ್ ಸೆಟ್ರು ಮಾತಾಡಿ. ನಾನು ನಿಮಗೆ ಬೆಳಿಗ್ಗೆ ಫೋನ್ ಮಾಡಿದ್ದೀನಿ. ವಿಷಯ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿಂದಲ್ಲ 1.5-2 ವರ್ಷದಿಂದ ಇದರ ಬಗ್ಗೆ ಮಾತಾಡ್ತಾರೆ. ಇದೇ ನಿಮ್ಮ ನೂಚುಬಾಲ್ತಲ ರಂಜಿರಾಡಿ ಗ್ರಾಮ ಪಂಚಾಯತ್ನಲ್ಲಿ ನಿರ್ಣಯ ಆಗಿದೆ. ನಿರ್ಣಯದ ಪ್ರತಿಯನ್ನು ಇನ್ನೂ ಕಳಿಸಿದ್ದಕ್ಕೆ ಯಾವ ಉತ್ತರ ಇಲ್ಲ. ಇದೇ ನೂಚುಬಾಲ್ದಲ್ಲಿ 12 ಜನ ತೋಟ ಹಾಳು ಮಾಡಿ ಒಬ್ಬರಿಗೂ ಪರಿಹಾರ 1 ರೂಪಾಯಿ ಕೊಡಲಿಲ್ಲ. ಯಾಕೆ? ಮಂಡ್ಯದಲ್ಲಿ ಕೊಡ್ತಾ ಇದ್ದಾರೆ.
ಹಾಸನದಲ್ಲಿ ಕೊಡ್ತಾ ಇದ್ದಾರೆ, ಸಕಲೇಶ್ಪುರ ಕೊಡ್ತಾ ಇದ್ದಾರೆ. ಅವ ಈ ಗ್ರಾಮಕ್ಕೆ ಏನಿಲ್ಲ, ಅಲ್ಲಿ ಜನ ಜೋರಿದ್ದಾರೆ, ಅಲ್ಲಿ ಜನ ಜೋರಿದ್ದಾರೆ, ಅದರಿಂದ ಇಲ್ಲಿ ಯಾರು ಕೊಡುದಿಲ್ಲ. ಇಲ್ಲಿ ಎಲ್ಲ ನಾವು ಒಟ್ಟಿಗೆ ಆಗೋದು. ನಿಮಿಷ ಇದೆ ನೋಡಿ, ಅಗರು ತೆಗ್ದಿದ್ದಾರೆ. ಒಂದು ನಿಮಿಷ ಮುಂಚೆ ಬುಕ್ಕ ಬರ್ತಾರೆ. ಅಗಳು ತೆಗ್ದಿದ್ದಾರೆ ಅರ್ಧ. ಈ ಸೈಡಿಗೆ ಅಗಳು ತೆಗಿಲೇ ಇಲ್ಲ. ಆನೆ ಕಂತ ಅದು ಬಿಲ್ ಮಾಡಿದಾರ, ತಿಂದಾಕಿದಾರ, ಅಲ್ಲ ನಿಲ್ಲಿಸಿದಾರ ಗೊತ್ತಿಲ್ಲ. ನಿಮ್ಮ ಹೇಳಿಕೆಗಳನ್ನೆಲ್ಲ ನಾ ಕೇಳಿದ್ದೇನೆ. ಈಗ ನನಗೂ ಸಹ ಈ ನೋವಿದೆ. ಯಾಕೆಂತ ಆನೆಗಳು ಇಲ್ಲೇನು ಉಪದ್ರ ಕೊಡ್ತಾ ಇದೆ ಅದನ್ನು ಹಿಡಿಲಿಕ್ಕೆ ನಮ್ಮ PCF ಎಲ್ಲರಿಗೂ ಮಾತಾಡಿದ್ದೇನೆ. ಅವರು ಒಂದು ಇದು ಪತ್ರ ಕಳಿಸಿ ನಾನು ಕೊಡ್ತೇವೆ, ನೀವು ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೇನೆ. ಇವತ್ತು ಸಂಜೆ ಎಷ್ಟಾದರೂ ಲೇಟ್ ಆದರೂ ಪರವಾಗಿಲ್ಲ, ನಾವು ಸಂಜೆಗೆ ಒಂದಷ್ಟು ಆನೆಗಳನ್ನ ತರೋ ವ್ಯವಸ್ಥೆ ಬೇಕಾಗುತ್ತೆ. ಇನ್ನೂ ಏನು ಸಲಕರಣೆಗಳು ಮತ್ತೊಂದು, ಯಾಕೆಂದರೆ ದೂರದಿಂದ ಬರಬೇಕು. ನನ್ನಲ್ಲಿ ಹತ್ತಿರದಲ್ಲಿ ನನ್ನಲ್ಲಿ ಇಲ್ಲ ಅದು. ಹಾಗಾಗಿ ಬೇರೆ ಬೇರೆ ಇಲಾಖೆ, ಬೇರೆ ಬೇರೆ ನಮ್ಮ ಡಿಪಾರ್ಟ್ಮೆಂಟ್ಗಳು ಬೇರೆ ದೂರ ಏನಿದ್ದಾವೆ ಅವರೆಲ್ಲರಲ್ಲೂ ಮಾತಾಡಿದ್ದೇನೆ. ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನೀಗ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ನನ್ನ ಸಿಬ್ಬಂದಿ, ನನ್ನ ರೇಂಜ್ ಆಫೀಸರ್ ಅಥವಾ ACFನವ್ರನ್ನ ಅಲ್ಲಿ ಕಳಿಸಿ ಅದನ್ನೆಲ್ಲ ತರೋ ವ್ಯವಸ್ಥೆ ಮಾಡ್ತೇನೆ. ಮಾಡಿ ಇದನ್ನು ತುರ್ತಾಗಿ, ಇದನ್ನು ಅತಿ ಶೀಘ್ರವಾಗಿ ಹಿಡಿಯೋ ವ್ಯವಸ್ಥೆನೂ ಮಾಡ್ತೇನೆ. ಯಾಕೆಂದರೆ ನಮಗೆ ಅದಿಲ್ಲದೇ ನಾವು ಉತ್ತರ ಕೊಡೋಕ್ಕೂ ಆಗೋದಿಲ್ಲ. ನಿಮಗೇನು ಬೇರೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಮಗು ಓದ್ತಾ ಇತ್ತ ಹಾಲು ತಗೊಂಡು ಬರೋದೆಲ್ಲ ಡೈರಿಯಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಯದರ್ಶಿಯಾಗಿ. ಡೈಲಿ ಬೆಳಿಗ್ಗೆ ಒಂದು 7 ಗಂಟೆಗೆ ನಮಗೆ ಹಾಲು ತೆಗಿಲಿಕ್ಕೆ ಪ್ರಾರಂಭ ಮಾಡಿ 6ವರೆಗೆ ಅಲ್ಲಿ ಬರ್ತಾರೆ. ಬರುವಾಗ ಇಲ್ಲಿ ಆ ಥರ ಇದು ಗರಿ ಸರ್. ಈ ಗರಿ ಮೂಲ ಹಾಲ್ಟ್ನ ಮೂಲ ಎಲ್ಲ
25 ವರ್ಷ ಆಗಿ ಇನ್ನೂ ಏಜ್ ಉಂಟು, ಅವನು ಬೆಳೆಯುವಂತ ಏಜ್ ಇಲ್ವಾ? ಅದು ಬಸ್ ಮಾಡ್ತೇವೆ. ಈಗ ಇಲ್ಲಿ ಗಂಡು ಮಗ ಅಂತ ಇರೋದು ಅವರ ಒಬ್ಬಳೇ. ಈಗ ಬೇಗ ಹೋಗ್ಬೇಕು ಡೈರಿಗೆ. ಹಾಲಿನ ಡೈರಿಯ ಬಗ್ಗೆ ನಿಮಗೆ ಗೊತ್ತಿರ್ತದಲ್ಲ, ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು. ಒಂದು ಅರ್ಧ ಗಂಟೆ ಜಾಸ್ತಿ ಉಂಟು ನನಗೆ ನಡೀಲಿಕ್ಕೆ. ಇಲ್ಲಿ ಹತ್ರ ಏನಿಲ್ಲ, ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಪರಿಸ್ಥಿತಿ ಅಂತ ಮಾತಾಡಿ ಸರ್, ನೀವು ಮಾತಾಡಿ. ನಾವು ಎಂತ ಮಾಡ್ಬೇಕು ಇನ್ನು? ಇಲ್ಲಿ ಯಾವ ಧೈರ್ಯದಲ್ಲಿ ನಾವು ಬಿಟ್ಟು ಹೋಗ್ಬೇಕು? ಯಾವ ಧೈರ್ಯದಲ್ಲಿ ಬಿಟ್ಟು ಹೋಗ್ಬೇಕು? ಅವರು ಇಲ್ಲಿಗೆ ಇಷ್ಟು ಏರಿಯಾಕ್ಕೆ ಅವರು ಒಬ್ಬರೇ ಅಂದ್ರೆ ನಾವೊಂದು 10 ವರ್ಷದಿಂದಲೂ ಬರ್ತಿತ್ತವನೆ. ನಾವೆಲ್ಲ ಹೈಸ್ಕೂಲ್ ಓದ್ತಾ ಇರ್ಬೇಕಿದ್ರೆ ಇಲ್ಲಿಗೆ ಬರುದು ರಾತ್ರಿ ಆಗುವಾಗ. ಆಗ ನಮ್ಮ ಈ ಮನೆ ಕಟ್ಟದ್ದು. ಆಗ ಓ ಮಾವ ಆನೆ ಬಂತು ಅಂತ ಹೇಳಿ ಓಡಿ ಬಂದು ನಮಗೆಲ್ಲ ಹೆಲ್ಪ್ ಮಾಡುದು. ಅವರನ್ನೇ ತಗೊಂಡು ಹೋಯ್ತು. ಅದಕ್ಕೆ ಒಬ್ಬರೇ ಇರುದು, ಅವ್ರಿಗೆ ಯಾರು ಇಲ್ಲ. ಒಂದು ಮನೇಲಿ ಒಬ್ಬರೇ ಇರುದು ಅವರು. ಇವತ್ತು ಅವರಿಗೆ ಕೇಳೋರು ಯಾರು ಇಲ್ಲ. ಎಷ್ಟು ವರ್ಷ ಆಯ್ತು? ಈಗ ಸರ್ ಇಲ್ಲಿಂದ ಮದುವೆ ಮಾಡಿಸ್ಕೊಡ್ತೀವಿ. ಅವರಿಗೆ என்ன பொண்ணு வாழ வாடு வாழ கொண்டே 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 என்ன வாழ கொண்டே ತಂಗಿ ಬೇಕು ನನಗೆ. ಇದು ಒಬ್ಬಳೇ ತಂಗಿ. ಅವಳಿಗೆ ಒಂದು ಒಳ್ಳೆ ಕಡೆ ಪ್ರೊಫೆಷನ್ ನೋಡಿ ಮದುವೆ ಮಾಡಬೇಕು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಅದು ಸಹ 3 ಮಂದಿ ನೋಡಬೇಕಲ್ಲ. ಈಗ 3 ಮಂದಿಯನ್ನು ನೋಡ್ಕೊಳ್ತಾವಲ್ಲ, ಒಬ್ರು ಇದ್ದಾರೆ. ಈಗ ಅದೇ ಬೇರೆ ಹೋಗಿದ್ರೆ ತಾಯಿ ಬೇರೆ ಅಂತ ಇದ್ದಾರೆ, ಅವಳು ಒಬ್ಳೆ ಅಲ್ಲ. ಇವರಲ್ಲಿ ಕೂತ್ಕೊಂಡಿದ್ದಾರೆ. ಅಪ್ಪನ ನಾನು ದೊಡ್ಡವಳು, ಅವಳು ತಂಗಿ. ಇವರಿಬ್ರೆ ಇಬ್ಬರೇ ಮಕ್ಕಳು. ಇವಳು ದೊಡ್ಡವನ ಮಕ್ಕಳು. ಇವಳ ಮನೆ ನಮ್ಮ ಜೊತೆ ಇರುದು. ಅವರ ಮನೆ ಒಬ್ರೆ. ಅವರಿಗೆ ಕಣ್ಣೆಲ್ಲ ಕಿವಿ ಕೇಳೋರು ನಮ್ಮ ಜೊತೆ ಇರ್ತಾರೆ. ಹಾಗೆ 3 ಜನ ವಯಸ್ಸಾದ ಮನೆ ಇಡೀ ಕಷ್ಟ ಸುತ್ತ ಅವಳು ಒಬ್ಳೆ. ನಾವು ಯಾವಾಗ್ಲೊಮ್ಮೆ ಬರ್ತೇವೆ ಹೋಗ್ತೇವೆ. ನಮಗೆ ಯಾವತ್ತಿಲ್ಲ ಶನಿವಾರ ಬರ್ಬೇಕಂತ ಬರ್ತೀವಿ. ಸಾಲ ನನ್ನ ಮದ್ವೆ ಸಾಲ. ನೀವು ಏನಾದ್ರೂ ಈಗ ಮಾಡ್ಸೋದೇ ತಂಗಿ. ನಮ್ಮ ಮನೆಗೆ ಜವಾಬ್ದಾರಿ ಪರ್ಮನೆಂಟ್ ಆಗಿ ಮಾಡಿ
ಈ ಟೆಂಪರರಿ ಮಾಡಿ ನಾಳೆ ಅವನು ಇನ್ನೊಬ್ಬ ಬರುವಾಗ ಅವನು ನೀನು ಹೋಗ ಅಂತ ಹೇಳಿದಕ್ಕೆ ನಮಗೆ ಆಗುದಿಲ್ಲ. ಪರ್ಮನೆಂಟ್ ಆಗಿ ಒಂದು ಏನಾದ್ರೂ ವ್ಯವಸ್ಥೆ ಮಾಡಿಸ್ಕೊಡಿ. ನಾವು ಇವರೊಟ್ಟಿಗೆ ಕ್ಲಾಸಲ್ಲಿ ಸಹ ಒಂದು ನಮಗೆ ಮಾತಾಡುವಂತ ನಮ್ಗೆ ಇವರು ಹೇಗಿದ್ದಾರೆ ನಾವು ಈಗ ನಾವು ಹೇಳುದಂದ್ರೆ ಪರ್ಮನೆಂಟ್ ಆಗಿ ಮಾತಾಡ್ತಾರೆ. ಇವರಿಗೆ ಒಂದು ಧೈರ್ಯ ಇರ್ತದೆ. ಇವರ 3 ಮಂದಿಗೆ ಮಾತಾಡ್ಲಿಕ್ಕೆ ಇಲ್ಲ ಸರ್, ಈ ನೋವನ್ನು ನಾವು ಹೇಗೆ ಮರೆಯೋದು? ಮರೀಲಿಕ್ಕೆ ನಾನು ಇರ್ತೇನೆ ಅಂತ ಗ್ಯಾರಂಟಿ ಇಲ್ಲ. ನಾವು ನಮಗೆ ಒಂದಾಗಿ ಶಿಫ್ಟ್ ಮಾಡಿಸ್ಲೇಬೇಕು. ಯಾಕಂದ್ರೆ ಇನ್ನು ಇರುದಿಲ್ಲ 3 ಜನ ವಯಸ್ಸಾದ್ರು. ರಾತ್ರಿ ಕಾಣಲ್ಲ, ಏನಾದ್ರು ಅಂಗಡಿಯಲ್ಲಿ ಇದ್ರೂ ಗೊತ್ತಾಗಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.